ಬದುಕು ಬದಲಿಸುವ ಸ್ಫೂರ್ತಿದಾಯಕ ನುಡಿಗಳನ್ನು ನೋಡೋಣ ಬನ್ನಿ. ಶ್ರಮದ ಹಾದಿಯಲ್ಲಿ ಯಾವತ್ತೂ ಮೌನವಾಗಿರಬೇಕು. ಯಶಸ್ಸನ್ನು ಮಾತ್ರ ಸಂಭ್ರಮಿಸಬೇಕು. ಯಶಸ್ಸನ್ನು ಮುಟ್ಟಲು ಎಲ್ಲಿಯೂ ಸುಲಭದ ಲಿಫ್ಟ್ ವ್ಯವಸ್ಥೆ ಇಲ್ಲ. ಅದನ್ನು ತಲುಪಲು ಪ್ರತಿಯೊಬ್ಬರೂ ಶ್ರಮದ ಮೆಟ್ಟಿಲು ಹತ್ತಲೇಬೇಕು. ಜೀವನವೆಂಬ ಆಟದಲ್ಲಿ ಒಮ್ಮೊಮ್ಮೆ ಜನ ಫುಟ್ಬಾಲ್ ಆಡುತ್ತೇವೆಂದು ಭಾವಿಸಿ ನಮಗೆ ಒದೆಯುತ್ತಾರೆ. ಆದರೆ ಅವರಿಗೆ ಗೊತ್ತಿರುವುದಿಲ್ಲ ಅವರು ನಮ್ಮನ್ನು ಗೋಲ್ಗೆ ಹತ್ತಿರ ತಲುಪಿಸುತ್ತಿದ್ದಾರೆಂದು. ಎಲ್ಲ ಹಿನ್ನಡೆಯೂ ನಿಮಗೆ ಕೆಡಕಾಗುವುದಿಲ್ಲ. ನಮ್ಮೊಳಗೆ ಸಮಾಧಾನ ಇಲ್ಲದಿದ್ದಲ್ಲಿ ಹೊರ ಜಗತ್ತಿನಲ್ಲಿ ಶಾಂತಿ ಹುಡುಕಲು ಸಾಧ್ಯವಿಲ್ಲ. ಪ್ರತಿಯೊಬ್ಬ ಮನುಷ್ಯ ಬದುಕಿನಲ್ಲಿ ಗೆಲ್ಲಬೇಕೆಂದು ಇಚ್ಛಿಸುತ್ತಾನೆ. ಒಂದು ವೇಳೆ ಸೋತರೆ ಭಗವದ್ಗೀತೆಯ ಸಾರವನ್ನು ನೆನಪು ಮಾಡಿ ಬದುಕಿ. ಬರುವಾಗ ಏನನ್ನೂ ತರಲಿಲ್ಲ, ಹೋಗುವಾಗ ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ. ಮನಸ್ಸಿಗೆ ಸಮಾಧಾನ ಖಂಡಿತ ಸಿಗುತ್ತದೆ. ಸುನಾಮಿ ಬಂದಾಗ ಕೊಚ್ಚಿ ಹೋದ ಇರುವೆಗಳನ್ನು ಮೀನುಗಳು ತಿನ್ನುತ್ತವೆ. ಅದೇ ರೀತಿ ನೀರು ಬತ್ತಿ ಹೋದಾಗ ಸತ್ತು ಬಿದ್ದ ಮೀನುಗಳನ್ನು ಇರುವೆಗಳು ತಿನ್ನುತ್ತವೆ. ಅವಕಾಶ ಎಲ್ಲರಿಗೂ ಇರುತ್ತದೆ. ಆ ಸಮಯಕ್ಕೋಸ್ಕರ ಎಲ್ಲರೂ ಕಾಯಬೇಕು ಅಷ್ಟೇ. ಒಳ್ಳೆಯ ಸಮಯ ಬಂದಾಗ ಹೆಚ್ಚು ಖುಷಿಯಿಂದ ಅನುಭವಿಸಿ, ಏಕೆಂದರೆ ಹೆಚ್ಚು ದಿನ ಉಳಿಯಲಾರದು. ಕೆಟ್ಟ ಸಮಯ ಬಂದಾಗಲೂ ಖುಷಿಯಿಂದಲೇ ಅನುಭವಿಸಿ, ಕೆಟ್ಟದ್ದು ಹೆಚ್ಚು ದಿನ ಉಳಿಯಲಾರದು. ನೆನಪಿಡಿ, ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ. ಕಷ್ಟದಲ್ಲಿ ಇದ್ದಾಗ ಕಣ್ಣೆತ್ತಿ ನೋಡದ ಜನರು ಕಟ್ಟಿಗೆಯಲ್ಲಿ ಇಟ್ಟಾಗ ಕಣ್ಣೀರು ಇಟ್ಟರಂತೆ. ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆಗಿಳಿಯುವುದಿಲ್ಲ. ಸುಂದರವಾಗಿ ಅರಳುವುದಷ್ಟೇ ಅವುಗಳ ಕೆಲಸ. ನಮ್ಮ ವ್ಯಕ್ತಿತ್ವವೂ ಕೂಡ ಹೂವಿನಂತೆಯೇ ಇರಲಿ. ಸಂತೋಷದಿಂದ ಇರುವವರ ಹತ್ತಿರ ಎಲ್ಲವೂ ಇರುತ್ತದೆ ಅಂತಲ್ಲ. ಇದ್ದುದರಲ್ಲೇ ತೃಪ್ತಿ ಕಾಣುವ ಗುಣವೇ ಅವರ ಸಂತೋಷಕ್ಕೆ ಕಾರಣ. ಯಶಸ್ಸಿನ ನಂತರ ಕಾರ್ಯ ನಿಲ್ಲದಿರಲಿ. ಯಶಸ್ಸು ಶಾಶ್ವತ ಅಲ್ಲ. ಸೋತಾಗ ಪ್ರಯತ್ನ ನಿಲ್ಲದಿರಲಿ. ಸೋಲು ಅಂತಿಮವೇನೂ ಅಲ್ಲ. ಕನಸಿನಲ್ಲಿ ಸುಖದ ಕ್ಷಣಗಳು ಎದುರಾದರೆ ನಿಜವೆಂದು ಭಾವಿಸಬೇಕು. ಬದುಕಿನಲ್ಲಿ ಕಷ್ಟಗಳು ಬಂದರೆ ಕನಸಿನಂತೆ ಮರೆಯಬೇಕು. ಈ ಜಗತ್ತಿನಲ್ಲಿ ಯಾರನ್ನೂ ಸಹ ಕೀಳಾಗಿ ಕಾಣಬಾರದು. ಏಕೆಂದರೆ ಕುಡಿಯಲು ಯೋಗ್ಯವಲ್ಲದ ನೀರು ಸಹ ಬೆಂಕಿಯನ್ನು ಆರಿಸುತ್ತದೆ. ಉನ್ನತಿಯಲ್ಲಿ ಶ್ರಮದ ಪಾಲೇ ದೊಡ್ಡದು. ಶ್ರಮಕ್ಕೆ ಅದೃಷ್ಟವನ್ನು ಆಕರ್ಷಿಸುವ ಶಕ್ತಿ ಇದೆ. ಶ್ರಮದೊಂದಿಗೆ ಶ್ರದ್ಧೆಯೂ ಇದ್ದಾಗ ಅದೃಷ್ಟ ತಾನಾಗಿಯೇ ಬಂದು ಸೇರಿಕೊಳ್ಳುತ್ತದೆ. ನಗು ಎಲ್ಲದಕ್ಕೂ ಸ್ಫೂರ್ತಿ. ಆದ್ದರಿಂದ ಯಾವಾಗಲೂ ನಗುನಗುತ್ತಾ ಜೀವನ ಕಳೆಯಿರಿ. ಜೀವನ ದಿಕ್ಕಿಲ್ಲದೆ ಓಡುವ ಮೋಡದಂತಾಗಬಾರದು. ಜೀವನಕ್ಕೆ ಒಂದು ಗುರಿ ಇರಬೇಕು.